ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ KC cow ghee since 1965, Nana Masala, Postman Turdal, Vidya Coffee, Aishwarya KT Specialty. Oh, that's nice, Arati. Seema, just run. ಇದೀಗ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ಸರೋಜಾ ಪ್ರಕಾಶ್ ಅವರಿದ್ದಾರೆ. ಅವರೇನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳು. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದೆಯಲ್ಲ. ಏನು ಸ್ಪೆಷಲ್ ಅಡುಗೆ ಮಾಡ್ತೀವಿ ಇವತ್ತು? ನಾನು ಮೊಟ್ಟೆದು ಪದಾರ್ಥ ಮಾಡ್ತೇನೆ. ಮೊಟ್ಟೆದು ಏನು? ಗಸಿ. ಮೊಟ್ಟೆ ಗಸಿಯ ಅಂದರೆ ಸ್ಪೆಷಲ್ ಗಸಿಯ? ಹೇಗೆ? ಸ್ಪೆಷಲ್ ಗಸಿ, ಒಡಿಸ್ಸಾದು ಸ್ಪೆಷಲ್ ಗಸಿ ಅಲ್ಲ. ಓಕೆ. ಮತ್ತೆ ಒಂದು ಜ್ಯೂಸು, ರಾ ಮ್ಯಾಂಗೋ ಜ್ಯೂಸ್ ಅಲ್ಲ. ಓಹೋ, ಅದು ಭಯಂಕರ ರೋಜ್ ಇರ್ಬೋದಲ್ಲ? ಅದು ತುಂಬ ಟೇಸ್ಟ್ ಆಗಿರುತ್ತೆ. ಓಕೆ, ಎರಡು ಮಳಿಗೆ ಅಡುಗೆ ಹೋಗುವ. ಕೃಷ್ಣ, ಅಡುಗೆ ಮನೆ ಒಂದಾಯ್ತು. ಈಗ ಫಸ್ಟಿಗೆ ಎಗ್ಗಿದ್ದು ಕರಿ ಅಲ್ಲ. ಏನು ಬೇಕು ಫಸ್ಟಿಗೆ? ಫಸ್ಟಿಗೆ ಎಗ್ ಈಗ ಫ್ರೈ ಮಾಡಲಿಕ್ಕೆ ಬಣ್ಣದ ಬೇಕಾ? ಬಣ್ಣದ ಬೇಕು. ಓಕೆ, ಹಾಗಾದರೆ ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ. ಓಕೆ, ಇದಕ್ಕೆ ಆಯಿಲಾ? ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ. ಈಗ ಆಯಿಲ್ ಹಾಕಿ. ಓಕೆ, ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀರಾ ಅಂತ? ಅದು ಮೊಟ್ಟೆ ನಮ್ಮ ಊರಲ್ಲಿ ಅದು ಮೊಟ್ಟೆಗೆ ಸ್ವಲ್ಪ ಫ್ರೈ ಮಾಡ್ತಾರೆ. ಫ್ರೈ ಮಾಡಿ ಮತ್ತೆ ಪದಾರ್ಥ ಮಾಡಲಿಕ್ಕೆ. ಫ್ರೈ ಮಾಡಿ ಪದಾರ್ಥ ಮಾಡಲಿಲ್ಲ. ಇದಕ್ಕೆ ಚೂರು ಹಳದಿ ಪೌಡರ್ ಉಂಟಲ್ಲ, ಅರಿಶಿನ ಓಕೆ, ಸ್ವಲ್ಪ ಫಸ್ಟಿಗೆ ಅರಿಶಿನ ಹಾಕ್ಕೊಂಡಿದ್ದೀರಲ್ಲ? ಅರಿಶಿನ ಹಾಕಿದೆ. ಒಂದೇ ನಾನು ಮೊಟ್ಟೆ ಬಾಯ್ಲ್ ಮಾಡಿ ತಂದಿದ್ದು. ಮತ್ತು ಅದಕ್ಕೆ ಬಾಯ್ಲ್ ಮೊಟ್ಟೆಯಲ್ಲಿ ಸ್ವಲ್ಪ ಚೂರು ಕ್ರಾಸ್ ಮಾಡಿ ಹಾಕಿ ಅದು ಆಯಿಲಲ್ಲಿ ಫ್ರೈ ಮಾಡೋ ಟೈಮಲ್ಲಿ ಸ್ವಲ್ಪ ಚೂರು ಅದಕ್ಕೆ ನಾವೀಗ ಎಗ್ ಬೋಂಡ ಎಲ್ಲ ಮಾಡುವಾಗ ಹೌದೌದು ಸಿಡಿತದಲ್ಲ, ಅದಕ್ಕೆ ಸೇಫ್ಟಿಗೆ ಅದನ್ನು ಸ್ವಲ್ಪ ಮುಚ್ಚಳ ಹಾಕುವ. ಇಲ್ಲದು ಮುಚ್ಚಳ ಹಾಕಬೇಕಾ? ಇದರಲ್ಲಿ ಮೇಲೆ ಸ್ವಲ್ಪ ಅಂದರೆ ಇದು ಹೀಗೆ ಫ್ರೈ ಆಗಬೇಕಾ? ಸ್ವಲ್ಪ ಫ್ರೈ ಆಗಲಿಕ್ಕೆ. ಇಲ್ಲದ ಅದು ಹೊರಗಡೆ ಈಚೆ ಬರ್ತಾರೆ ಹಾಗೆ ಆಯಿಲ್ಗೆ. ಮುಚ್ಚಳ ಬೇಕು ಸ್ವಲ್ಪ. ಇಷ್ಟೊತ್ತಿಗೆ ನಾವು ಬೇರೆ ರೆಡಿ ಮಾಡ್ಲಿಕ್ಕೆ ಉಂಟಾ ಏನಾದರೂ? ರೆಡಿ. ಇದು ಟೊಮಾಟೊ ಒಂದೇ ಖಾಲಿ ಗ್ರೈಂಡಿಂಗ್ ಮಾಡಲಿಕ್ಕೆ. ಗ್ರೈಂಡ್ ಮಾಡಬೇಕಲ್ಲ? ಟೊಮಾಟೊ ಉಂಟಲ್ಲ, ಅದು ಗ್ರೈಂಡಿಂಗ್ ಮಾಡು. ಅವ್ರಿಗೆ ಟೊಮಾಟೊದ್ದು ಸ್ವಲ್ಪ ಜ್ಯೂಸ್ ಟೈಪಲ್ಲಿ ಮಾಡು. ಓಕೆ, ಅಂದರೆ ಸಾಸ್ ಟೈಪ್ ಬೇಕಾ ಅಥವಾ ಸಾಸ್ ಟೈಪಲ್ಲಿ ಸ್ವಲ್ಪ ಜಸ್ಟ್ ಒಂದು 2 ಸಿಪ್ ತಿರುಗಿ ಸಾಕಾ? ಸ್ವಲ್ಪ ಚೂರು ನೈಸ್ ಬೇಕು, ಚೂರು ನೀರು ಹಾಕಿ ಮಾಡಿ. ನೀರು ಹಾಕ್ಬೇಕಾ? ಸ್ವಲ್ಪ. ಆ್ಯಕ್ಚುಲಿ ಟೊಮೆಟೊ ಗ್ರೈಂಡ್ ಆಗುವಾಗ ನೀರು ಆಗ್ತದೆ. ಹೌದು. ಈಗ ಇದನ್ನು ಮಿಕ್ಸ್ ಮಾಡಬೇಕಲ್ಲ? ಸಾಕಲ್ಲ? ಓಕೆ, ಅದು ಕೂಡ ಫ್ರೈ ಆಗಿದೆ. ಇದು ಸ್ವಲ್ಪ ಫ್ರೈ ಬೇಕು, ತುಂಬ ಬೇಡ. ಒಂದು ಬೌಲ್ ಕೊಡು. ಇದೇ ಆಯಿಲಿಗೆ ನೀವು ಈಗ? ಇದು ಆಯಿಲ್ಗೆ ಈಗ ನಾನು ಮಸಾಲೆ ರೆಡಿ ಮಾಡ್ಕೊಳ್ತೀರಾ? ಫಸ್ಟ್ ನಾನು ಇದು ನೀರುಳ್ಳಿ ಸ್ವಲ್ಪ ಕಟ್ ಮಾಡಿ ತಂದಿದ್ದು. ಅದು ಎರಡು ನೀರುಳ್ಳಿ ಉಂಟು ಅಂತಲ್ಲ? 2 ನೀರುಳ್ಳಿ ಉಂಟು, ಸಣ್ಣದು 2 ನೀರುಳ್ಳಿ. ಅದು ಸ್ವಲ್ಪ ನೀರುಳ್ಳಿ ಸ್ವಲ್ಪ ಫ್ರೈ ಮಾಡು. 2 ನೀರುಳ್ಳಿ. 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 2 ನೀರು
ನಾವು ಆಯಿಲ್ಗೆ ಅರಿಶಿಣ ಹಾಕಿದ ಕಾರಣ ಕಲರ್ ಮಾತ್ರ ಎಲ್ಲ ಕರ್ಕೊಂಡು ಸ್ವಲ್ಪ ಎಲ್ಲೋ ಬರ್ಬೋದು. ಹೌದು. ಅದಕ್ಕೆ ಅದರಲ್ಲಿ ಸ್ವಲ್ಪ ಹಳದಿ, ಸ್ವಲ್ಪ ಹಾಕಿದ್ರೆ ಮತ್ತು ಸ್ವಲ್ಪ ಗರಂ ಮಸಾಲ. ಗರಂ ಮಸಾಲ 1 ಸ್ಪೂನ್ಗೆ ಇಲ್ಲ 2 ಸ್ಪೂನ್. ಮೊಟ್ಟೆ 4-5 ಉಂಟು 2 ಸ್ಪೂನ್ ಹಾಕಬೇಕು. ಇಲ್ಲ ಇದು ಜೀರಿಗೆ ಪೌಡರ್ ಸ್ವಲ್ಪ. ನಾನು ಜೀರಿಗೆ ಪೌಡರ್ಗೆ ಗ್ರೈಂಡ್ ಮಾಡಿ ರೆಡಿ ಮಾಡ್ತಿದ್ದು. ಇಲ್ಲ ಇದು ಮನೆಯದು. ಮತ್ತು ಗರಂ ಮಸಾಲೆ ಅದರಲ್ಲಿ ಚಿಕ್ಕಿ ಮತ್ತು ಗರಂ ಮಸಾಲ ಒಂದು ಹಾಕು. ಇದು ಎಷ್ಟು ಸಾಕು ಪರಿಮಳ ಟೇಸ್ಟ್ ಬರಲಿಕ್ಕೆ. ಅದಕ್ಕೆ ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲಿಕ್ಕೆ. ರುಚಿಗೆ ಸ್ವಲ್ಪ ಮತ್ತೆ ಉಪ್ಪು ಹಾಕು. ಈಗ ಸ್ವಲ್ಪ ಕೆಂಪು ಬರಬೇಕು ಸ್ವಲ್ಪ. ಹಾಗೆ ನಮಗೆ ಇದರಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕು. ಚಿಲ್ಲಿ ಪೌಡರ್ ಮತ್ತು ಮಿಕ್ಸ್ ಮಸಾಲ ಕೂಡ ಬೇಕಲ್ಲ. ಮಸಾಲೆ ಚಿಲ್ಲಿ ಮಸಾಲ ನಿಮ್ಮ ಇಷ್ಟ ಲೆಕ್ಕ ಮಾಡಿ. 1/2 ಸ್ಪೂನ್ ಹಾಕಿ ಬಸ್, ಅಷ್ಟು ಸಾಕು. ಮತ್ತು ಚಿಕನ್ ಮಸಾಲ ಉಂಟದ ಸ್ವಲ್ಪ ಸಾಕು, ಇಲ್ಲದ ಬೇಡ ಚಿಕನ್ ಮಸಾಲ. ಚಿಕನ್ ಮಸಾಲ ಸಹ ಸ್ವಲ್ಪ ಹಾಕಬೇಕು. ಇಲ್ಲದ ಮೊಟ್ಟೆ ಮಸಾಲ ಸಿಗ್ತದೆ ಅದು. ಗರಂ ಮಸಾಲಕ್ಕೆ ನೀವೆಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಇಡಬೇಕು. ಆ್ಯಕ್ಚುಲಿ ನಾನು ಅವರದ್ದು ಸ್ಪೆಷಲ್ ಮಸಾಲ ಇದರಲ್ಲಿ ಸಾಧಾರಣ ಎಲ್ಲ ಮಿಕ್ಸ್ ಆಗಿರುತ್ತೆ. ಹಾಗೆ ಇದನ್ನೇ ಹಾಕೊಳ್ಳಲ್ಲ. ಸಾಕು. ಈಗ ಎಷ್ಟು ಸ್ವಲ್ಪ ಪರಿಮಳ ಬರ್ತಾರೆನಾ. ಅದಕ್ಕೆ ಇದು ಟೊಮ್ಯಾಟೊ ಜ್ಯೂಸ್ ಮಾಡಿದ್ದು ನಾನು, ಅದನ್ನು ಮಿಕ್ಸ್ ಮಾಡಿ ಹಾಕು. ಇದರಲ್ಲಿ ಸ್ವಲ್ಪ ಉಪ್ಪು. ಈಗ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರಲ್ಲ, ಸ್ವಲ್ಪ ಎಷ್ಟು ಉಪ್ಪು. ಇದು ನೀವು ದೋಸೆಗೆ, ಪರೋಟಕ್ಕೆ, ಇಡ್ಲಿಗೆ ಅದಕ್ಕೆ ತಿನ್ನಲಿಕ್ಕೆ ಆಗ್ತದೆ. ರೈಸ್ಗೆ, ವೈಟ್ ರೈಸ್ಗೆ, ಬಾಯ್ಲ್ಡ್ ರೈಸ್ಗೆ ಸಹ ಆಗ್ಬೋದು. ರೈಸ್ಗೆ ಸಹ ಆಗ್ಬೋದು. ಮೊಟ್ಟೆ ಈಗ ಸ್ವಲ್ಪ ನೀರು ಹಾಕಿ ಮುಚ್ಚಳ ಹಾಕಿ, ಸ್ವಲ್ಪ ನೀರು 3-4 ಸ್ಪೂನ್. ಸಾಕು. ಎಗ್ ಲಾಸ್ಟಿಗೆ ಹಾಕೋದಾ? ಎಗ್ ಲಾಸ್ಟಿಗೆ. ಎಷ್ಟು ಮಸಾಲ ಆದರೆ ಸಾಕಲ್ಲ? ಎಷ್ಟು ಮಸಾಲ ಸಾಕು. ನೀರು ಬೇಕಾ? ನೀರು ಬೇಡ. ಆ್ಯಕ್ಚುಲಿ ಮೊಟ್ಟೆ ನೀವು ಕಟ್ ಮಾಡಿ ಸಹ ಹಾಕಬೇಕು. ಅರ್ಧ ಹೀಗೆ ಮಾಡಿ ಸಹ ಹಾಕಬೇಕು. ಇಲ್ಲತ್ತು ಈಗ ಮಕ್ಕಳಿಗೆ ಇಷ್ಟ ಆಗ್ತಿರತ್ತೋ ನೀವು ಇಡೀ ಸಹ ಹಾಕಬೇಕು. ಯಾಕೆ ಬೇಗ ಸ್ವಲ್ಪ ಹಾಕಬೇಕು, ಮಸಾಲ ಉಂಟನ ಸ್ವಲ್ಪ ಚೂರು ಇದರಲ್ಲಿ ಮೇಲೆ ಹೋಗ್ಬೇಕು, ಟೇಸ್ಟ್ ಆಗ್ತದೆ. ಮಸಾಲ ಟೇಸ್ಟ್ ಆಗ್ತದೆ. ಇದರಲ್ಲಿ ಬಟಾಟೆ ಸಹ ಹಾಕಲಿಕ್ಕೆ ಸಹ ಹಾಕಬೇಕು. ಸ್ವಲ್ಪ ಹಸಿ ಟೈಪಲ್ಲಿ ಆಗ್ತದೆ. ಯಾವುದು? ಪಟಾಟೋ ಕಟ್ ಮಾಡಿ ಸಹ ಹಾಕಬೇಕು. ಯಾಕೆ ಸ್ವಲ್ಪ ಚೂರು ಹಸಿ ಟೈಪಲ್ಲಿ ಆಗ್ತದೆ. ಯಾಕೆ ತೆಂಗಿನಕಾಯಿ ಏನು ಯೂಸ್ ಮಾಡೋದಿಲ್ಲನ, ಅಲ್ಲಿ ಮಸಾಲ ಬಟಾಟೆ ಹಾಕಬಹುದು. ಚೆನ್ನಾಗಿ ಬೇಯಿಸಿದ ಬಟಾಟೆ ಹಾಕಬೇಕು. ಬಟಾಟೆ ಒಂದೇ ನೈಸ್ ಸ್ಲೈಸ್ ಮಾಡಿ ಸಹ ಹಾಕಬೇಕು. ಇಷ್ಟು ಸ್ವಲ್ಪ ಟೈಮ್ ಬರೀತಿತ್ತು ಮಾಡು. ಇದೊಂದು ಎಷ್ಟೊಂದು 2 ನಿಮಿಷ ಬಂದರೆ ರೆಡಿ. 3-4 ಮಿನಿಟ್ಸಲ್ಲಿ ಆಗ್ಬೋದು. ಫಸ್ಟ್ ಮೊಟ್ಟೆ ಬಾಯ್ಲ್ ಮಾಡಿ ಇಡಬೇಕು, ಬೇಗ ಆಗ್ತದೆ. ನಾವು ಮೊಟ್ಟೆ ಬಾಯ್ಲ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೋತೀವಿ. ಸ್ವಲ್ಪ ಟೈಮ್ ಇಲ್ಲ ಬೇಗ ಆಗ್ತದೆ. ಈಗ ಒಂದು 5 ನಿಮಿಷ ರೆಡಿ ಆಗ್ತದೆ. ಮೊಟ್ಟೆ ಬೆಳಿಗ್ಗೆ ಟಿಫಿನ್ ಮಾಡಲಿಕ್ಕೆ ಮಕ್ಕಳಿಗೆ ಸಹ ಬೇಗ ಆಗ್ತದೆ. ಖಾಲಿ ಎಗ್ ಎಲ್ಲ ತಿಂತಾರೆ. ಆದರೆ ಈ ಥರ ಮಸಾಲ ಮಾಡಿ ತಿನ್ನಿ ಚೆನ್ನಾಗಿರುತ್ತಲ್ಲ. ಇದು ಆ್ಯಕ್ಚುಲಿ ನೀರು ದೋಸೆ ಈ ಥರದ ನೀರು ದೋಸೆ, ಸಾದಾ ದೋಸೆ, ಪರೋಟ, ಚಪಾತಿ, ರೋಟಿ ಎಲ್ಲದಕ್ಕೂ ಯೂಸ್ ಆಗ್ತದೆ. ಮತ್ತೆ ಒಂದೊಂದ್ಸತಿ ನಾನು ಏನು ಮಾಡ್ತೇನೆ, ಇಡ್ಲಿ ಸಹ ಕಟ್ ಮಾಡಿ ಇದರಲ್ಲಿ ಹಾಕ್ತೀನಿ. ಇಡ್ಲಿ ಹಾಕ್ತೀರಾ ಅಂದ್ರೆ ಇದಕ್ಕೆ? ಇಡ್ಲಿ ಹಾಕಿ ಮತ್ತೆ ಮೊಟ್ಟೆ ಸಹ ಪೀಸ್ ಮಾಡಿ ಹಾಕಿ ಅದು ಸಹ ಗಸ್ಟಿ ಟೈಪಲ್ಲಿ ಮಕ್ಕಳಿಗೆ. ಇದು ಕೆಲವರೆಲ್ಲ ಇಡ್ಲಿ ಚಿಲ್ಲಿ ಅಂತ ಮಾಡ್ತಾರಲ್ಲ, ಆ ಥರ ಸಹ ಮಾಡಲಿಕ್ಕೆ ಸಹ ಸರಿ. ಇಡ್ಲಿಯನ್ನು ಪೀಸ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಹಾಕುದಾ? ಓಕೆ, ಅದೊಂದು ಗಮ್ಮತ್ ಇರ್ಬೋದು ಕಾಣುತ್ತೆ. ನಾನಂತೂ ಟೇಸ್ಟ್ ಮಾಡಲಿಲ್ಲ. ಅಲ್ಲ, ಅದು ತುಂಬ ಒಳ್ಳೆಯದು, ಟೇಸ್ಟ್ ಬರ್ತದೆ. ಈಗ ಆಲ್ಮೋಸ್ಟ್ ರೆಡಿ ಆಯಿತು. ರೆಡಿಯಾ? ರೆಡಿ ಆಯಿತು. ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ, ಸರ್ವ್ ಮಾಡಲಿಕ್ಕೆ ಬರ್ತಲ್ಲ.
ಒಂದು ಪ್ಲೇಟ್. ಈಗ ರೆಡಿ ಆಯಿತು. ಈಗ ಸರ್ವ್ ಮಾಡುವ. ಈಗ ಸರ್ವ್ ಮಾಡಲಿಕ್ಕೆ ಎಲ್ಲ ಬಿಸಿ ಬಿಸಿಯಾದ ಮೊಟ್ಟೆದು ಗಸಿ ಎಲ್ಲ ಅಲ್ಲ. ನಿಮಗೆ ಇಲ್ಲಿ ಈ ಥರ ಮಾಡಬೇಕು, ಮಾಡ್ತಾರೆ. ಮತ್ತೆ ಫ್ರೈ ಮಾಡೋದಿಲ್ಲ. ಎಗ್ಗನ್ನು ಈ ಥರ ಫ್ರೈ ಮಾಡಿ ನಮ್ಮ ಊರಲ್ಲಿ ಇದು ಫ್ರೈ ಮಾಡಿ ಹಾಕೋದಲ್ಲ. ನೀವು ಚಿಕನ್ ಅಲ್ಲಿ ಕೂಡ ಏನಾದ್ರು ಮಾಡಿದ್ರೆ ಚಿಕನ್ ಸ್ವಲ್ಪ ಫ್ರೈ ಮಾಡ್ತಾರೆ ಅಷ್ಟೇ. ಒಳಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದರಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಲಿಲ್ಲ. ನಾನು ಇದಕ್ಕೆ ಸ್ವಲ್ಪ ಚೂರು ಹಾಕು. ಇದು ನಮ್ಮದು ಎಗ್ ಕರಿ ರೆಡಿ ಅಲ್ಲ. ಒಡಿಶಾ ಸ್ಪೆಷಲ್ ಎಗ್ ಕರಿ ರೆಡಿ. ಚೆನ್ನಾಗಿದೆ. ಟೇಸ್ಟ್ ಅಂತೂ ಗಮ್ಮತ್ ಇರ್ಬೋದು ಕಾಣ್ತದ್ದು. ಓಕೆ, ಟೇಸ್ಟ್ ನೋಡುವಲ್ಲ. ಟೇಸ್ಟ್ ನೋಡಿ. ಓಕೆ, ಸರೋಜ ಮ್ಯಾಮ್ ಸಾಕಾಗಿರುವಂತಹ ಎಗ್ ಕರಿ ಅಂದರೆ ಮೊಟ್ಟೆ ಎಲ್ಲ ಬೇಯಿಸಿ ಆನಂತರ ಮಾಡಿದ್ದಾರೆ. ಚೆನ್ನಾಗಿದೆ ಅಂತ ಕಾಣಿಸ್ತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಒಡಿಶಾ ಸ್ಪೆಷಲ್ ಎಗ್ ಕರಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಅರಶಿನ ಪುಡಿ, ಬೇಯಿಸಿದ ಮೊಟ್ಟೆ ಹಾಕಿ ಹುರಿದಿಟ್ಟುಕೊಳ್ಳಿ. ನಂತರ ಹೆಚ್ಚಿದ ಈರುಳ್ಳಿ, ಅರಶಿನ ಪುಡಿ, 1 ಚಮಚದಷ್ಟು ಗರಂ ಮಸಾಲಾ ಪುಡಿ, 1 ಚಮಚ ಜೀರಿಗೆ ಪುಡಿ, ಚಕ್ಕೆ, ಲವಂಗ, ಪತ್ತ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ಆನಂತರ 1 ಚಮಚದಷ್ಟು ಮೆಣಸಿನ ಪುಡಿ, ಅರ್ಧ ಚಮಚ ಚಿಕನ್ ಮಸಾಲಾ ಪುಡಿ, ಟೊಮ್ಯಾಟೊ ಪ್ಯೂರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಮಸಾಲೆ ಬೆಂದ ನಂತರ ಹುರಿದಿಟ್ಟ ಮೊಟ್ಟೆ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಒಡಿಶಾ ಸ್ಪೆಷಲ್ ಎಗ್ ಕರಿ ರೆಡಿ. ಓಕೆ, ನೋಡಿದ್ರಲ್ಲ ಒಡಿಶಾ ಸ್ಪೆಷಲ್ ಎಗ್ ಕರಿ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದಲ್ಲಿ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಷಣಾಂತರ್ಗತ ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಸರೋಜ ಸಾಕಾಗಿರುವಂತಹ ಎಗ್ ಕರಿ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಆದಂತಹ ಒಂದು ಜ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರು ಗೊತ್ತಿಲ್ಲ. ಎಸ್ ಮ್ಯಾಮ್, ಮಾವಿನಕಾಯಿಯ ಜ್ಯೂಸ್ ಅಲ್ಲ, ಇದು ಸಮ್ಮರ್ ಸೀಸನಲ್ಲಿ ಕುಡಿಲಿಕ್ಕೆ ರಾ ಮ್ಯಾಂಗೋದು ಜ್ಯೂಸ್. ಓಕೆ, ಹಾಗಾದರೆ ಮಾವಿನಕಾಯಿಯ ಜ್ಯೂಸ್ ಅಲ್ಲ, ಜ್ಯೂಸ್. ಓಕೆ, ಈಗ ಇದು ಮ್ಯಾಂಗೋಗೆ ನಾನು ಎಲ್ಲ ಸಿಪ್ಪೆ ತೆಗೆದು ರೆಡಿ ಮಾಡಿ ನೈಸ್ ಮಾಡಿ ಕಟ್ ಮಾಡಿ ತಂದಿದ್ದು. ಓಕೆ, ಅದನ್ನು ಈಗ ಮಿಕ್ಸ್ ಮಾಡಬೇಕಾ? ಅದಕ್ಕೆ ಮಿಕ್ಸ್ ಮಾಡಲಿ. ಇದಕ್ಕೆ ಒಂದು ಮ್ಯಾಂಗೋ ಉಂಟಲ್ಲ ಅದರಲ್ಲಿ? ಹೌದು, ಒಂದೇ ಮ್ಯಾಂಗೋ ಹಾಕಿದ್ದು. ಅದರಲ್ಲಿ ಸ್ವಲ್ಪ ಜೀರಿಗೆ ಹಾಕು. ಅದು ಸ್ವೀಟ್ ಇರುತ್ತಾ ಹುಳಿ ಇರುತ್ತಾ ಹೇಗೆ? ಇಲ್ಲ, ಸ್ವಲ್ಪ ಸ್ವೀಟ್ ಇರ್ತದೆ. ಮತ್ತೆ ಒಂದೇ ಚಿಲ್ಲಿ ಹಾಕಿದ್ರೆ? ಹಾಂ, ಒಂದೇ ಚಿಲ್ಲಿ. ಓಕೆ, ಇದಕ್ಕೆ ಈಗ ಸ್ವಲ್ಪ ಸಕ್ಕರೆ ಸಹ ಹಾಕ್ತೀನಿ. ಸಕ್ಕರೆ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕಲ್ಲ. ಆಮೇಲೆ ನೀರು ಆ್ಯಡ್ ಮಾಡ್ಕೊಳ್ಬೋದಲ್ಲ? ಹಾಂ, ತುಂಬ ನೈಸ್ ಗ್ರೈಂಡಿಂಗ್ ಮಾಡಿ ಮತ್ತೆ ಪುದೀನ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿ. ಫಸ್ಟ್ ಇದು ಗ್ರೈಂಡಿಂಗ್ ಮಾಡಬೇಕು. ಅದರಲ್ಲಿ ಮತ್ತೆ ಇದು ಸ್ವಲ್ಪ ಪುದೀನ ಹಾಕುವ. ಮತ್ತೆ ಅದರಲ್ಲಿ ನಿಲ್ಲಿ ಸ್ವಲ್ಪ ಘಾಟ್ ಹೊಡಿತು ನೋಡಿ ಅಲ್ಲ. ಇದು ಜಲ್ಜೀರಾ, ಮನೆಯಲ್ಲಿ ಸಹ ಜೀರಿಗೆ ಎಲ್ಲ ಮಿಕ್ಸ್ ಮಾಡಿ ಮಸಾಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದು ಅದು. ಮತ್ತೆ ಅದರಲ್ಲಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಉಂಟಲ್ಲ, ಹಾಂ, ಅದು ಸ್ವಲ್ಪ. ಹಾಂ, ಈಗ ಸ್ವಲ್ಪ ನೀರು ಹಾಕಿ ಗ್ರೈಂಡಿಂಗ್ ಮಾಡಿ. ನೀರು ಹಾಕಬೇಕಾ? ಸ್ವಲ್ಪ ಚೂರು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಸಾಕಾಗುತ್ತಾ? ಹಾಂ, ಸಾಕು. ನೋಡಿ, ಸ್ವಲ್ಪ ಕಲರ್ ಕೂಡ ಗ್ರೀನ್ ಬಂತಲ್ಲ. ಇದರಲ್ಲಿ ಸ್ವಲ್ಪ ಇನ್ನು ನೀರು ಎಷ್ಟು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಸಾಕಾ? ಸಾಕು. ಅಂದರೆ ಇದು ನಾರ್ಮಲ್ ಮ್ಯಾಂಗೋ ಜ್ಯೂಸ್ ಥರ ಇರಲ್ಲ? ಹಾಂ, ನಾರ್ಮಲ್ ಖಾರ ಸ್ವಲ್ಪ ಹಾಕ್ತಾರೆ. ಈಗ ರೆಡಿ ಆಯಿತು. ಈಗ
ಸರ್ವ್ ಮಾಡೋದಲ್ಲ. ಸರ್ವ್ ಮಾಡು. ಸ್ವಲ್ಪ ಐಸ್ ಹಾಕಿ. ಈಗ ನಮ್ಮ ಮ್ಯಾಂಗೋ ಜ್ಯೂಸ್ ರೆಡಿ ಅಲ್ಲ. ಎಸ್, ಚೆನ್ನಾಗಿದೆ ನೋಡಲಿಕ್ಕೆ ಕೂಡ. ಸ್ವಲ್ಪ ಏನು ಹಸಿ ಮ್ಯಾಂಗೋದ ಕಲರೇ ಬಂದಿದೆಲ್ಲ. ಇದು ಸಮ್ಮರ್ ಸೀಸನಲ್ಲಿ ಕುಡಿತಾರೆ. ಹೌದು. ಇದು ಸ್ವಲ್ಪ ಸ್ವೀಟ್ ಖಾರ ಆ ಥರ ಎಲ್ಲ ಇರ್ಬೋದಲ್ಲ. ನೀವು ಆ್ಯಕ್ಚುಲಿ ಮಾವಿನ ಕಾಯಿಗೆ ಕೂಡ ಸ್ವಲ್ಪ ಖಾರದ ಹುಡಿ ಎಲ್ಲ ಹಾಕಿ ಬಿಟ್ಟಿದ್ರ, ಹಾಗಾಗಿ ಚೆನ್ನಾಗಿರ್ಬೋದು ಕಾಣ್ತುಂಟು. ಟೇಸ್ಟ್ ನೋಡೋಣಾಗಿದೆ. ಓಕೆ, ಸರೋಜ ಮ್ಯಾಮ್ ಸಾಗವಾಗಿರುವಂತಹ ಮಾವಿನಕಾಯಿಯ ಜ್ಯೂಸ್ ರೆಡಿ ಮಾಡಿ ಕುಡಿತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ತೀನಿ. ಮಾವಿನಕಾಯಿಯ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲು ಒಂದು ಮಾವಿನಕಾಯಿಯ ಹೋಳಿಗೆ, ಸ್ವಲ್ಪ ಜೀರಿಗೆ, ಒಂದು ಹಸಿಮೆಣಸು, ರುಚಿಗೆ ಅನುಸಾರವಾಗಿ ಸಕ್ಕರೆ ಹಾಕಿ ರುಬ್ಬಿಕೊಳ್ಳಿ. ನಂತರ ಪುದೀನ ಎಲೆಗಳು, ಜಲ್ಜೀರಾ ಪುಡಿ 1 ಚಮಚ, ಅರ್ಧ ಚಮಚದಷ್ಟು ಕಪ್ಪು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬೇಕಾಗುವಷ್ಟು ನೀರು ಹಾಕಿ ಬೆರೆಸಿಕೊಳ್ಳಿ. ಈಗ ಬೇಸಿಗೆಯ ಕಾಲದಲ್ಲಿ ದಣಿವು ನೀಗಿಸಲು ರುಚಿಕರವಾದ ಮಾವಿನಕಾಯಿಯ ಜ್ಯೂಸ್ ತಯಾರು. ಅಡುಗೆ ಅಂತೂ ರೆಡಿಯಾಗಿದೆ. ಯಾವುದು ಫಸ್ಟ್ ಈ ಖಾರನೇ ನೋಡೋಲ್ಲ. ಫಸ್ಟ್ ಮೊಟ್ಟೆ ಪದಾರ್ಥ ತಗೊಂಡು ಈ ಮೊಟ್ಟೆ ಪೀಸ್ ಮಾಡಿ ತಗೊಳ್ಬೇಕಲ್ಲ. ಓಕೆ. ಒಂದು ಗಾಮದುಂಟು ಸಾಕಾಗಿದೆ. ಇದು ಪಕ್ಕಾ ಏನು ದೋಸೆ ಚಪಾತಿಗೆಲ್ಲ ಹೇಳಿ ಮಾಡಿಸೋದಲ್ಲ. ಚೆನ್ನಾಗಿ ಉಂಟು. ಊಟ ಕೂಡ ತಗೊಳ್ಬೋದು. ಟೇಸ್ಟ್ ಅಂತೂ ಗಮ್ಮತ್ತಾಗಿದೆ. ಓಕೆ, ಇನ್ನೊಂದು ಜ್ಯೂಸ್ ಅಲ್ಲ ತಗೊಳ್ಳಿ. ಮಾವಿನಕಾಯಿಯ ಜ್ಯೂಸ್ ಅಲ್ಲ. ಆಹಾ, ಇದಂತೂ ಸ್ವಲ್ಪ ಖಾರ ಖಾರ ಉಂಟಲ್ಲ. ಬಟ್ ಗೊತ್ತೇ ಆಗಲ್ಲ, ಹುಳಿ ಅಂತ ಗೊತ್ತಾಗಲ್ಲ. ನಾವು ಖಾರ ಮತ್ತು ಅದಕ್ಕೆ ಹಸಿಮೆಣಸು ಕೂಡ ಹಾಕಿದ್ವಲ್ಲ. ಒಂದೇ ಚಿಲ್ಲಿ ಹಾಕಿದ್ವಿ. ಹೌದು, ಅದ್ರ ಖಾರ ಮಾತ್ರ ಕರೆಕ್ಟಾಗಿ ಕೂತಿದೆ. ಮತ್ತು ಇದು ಈ ದೊಂಡೆ ನೋವು ಇದಕ್ಕೆಲ್ಲ ಒಳ್ಳೇದಾಗ್ಬೋದಲ್ಲ. ಹೌದು, ಸಮ್ಮರ್ದಲ್ಲಿ ಸೆಕೆಯಲ್ಲಿ ತುಂಬ ಸೆಕೆಯಲ್ಲಿ ಇದು ಕುಡಿಬೇಕು ಅಂತ ಹೇಳ್ತಾರೆ. ತಂಪು, ಇದು ಹೊಟ್ಟೆಗೆ ತಂಪು. ಹೌದು, ಎಲ್ಲ ರೀತಿಯಲ್ಲೂ ಒಳ್ಳೆಯದು. ಇದು ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟಿಗೆ ಕೂಡ ಚೆನ್ನಾಗಿ ಬಂದಿದೆ. ಸ್ವೀಟ್ ಎಲ್ಲ ಕರೆಕ್ಟಾಗಿ ಕೂತಿದೆ, ಚೆನ್ನಾಗಿ ಆಗಿದೆ. ಸ್ಪೆಷಲಾಗಿ ಮಾವಿನಕಾಯಿಯಿಂದ ಕೂಡ ನಾವು ಜ್ಯೂಸ್ ಮಾಡೋದು ಅಂತ ಇವಾಗ ಗೊತ್ತಾಯ್ತಲ್ಲ. ಓಕೆ, ಚೆನ್ನಾಗಿದೆ. ಹೇಗೆ ಅನ್ನಿಸ್ತು 2 ಡಿಶ್ ಮಾಡಿ ನಿಮಗೆ? ನಮಗೆ ತುಂಬ ಖುಷಿ ಆಗ್ತದೆ. ತುಂಬ ಖುಷಿ ಆಯ್ತಲ್ಲ. ನಮಗೆ ಕೂಡ ಖುಷಿ ಆಯಿತು. ನೀವು ಸ್ಪೆಷಲಾಗಿ ಈ ಥರದ್ದು ಒಡಿಶಾ ಸ್ಪೆಷಲ್ ಅಂತ ಹೇಳ್ಕೊಡುವಾಗ ನಮ್ಮ ವೀಕ್ಷಕರಿಗೆ ಕೂಡ ಕಲಿತಾಗ ಕೂಡ ಆಗ್ತದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಜೊತೆಗೆ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಸರ್ವಜನ ಸಾಗದಾಗಿರುವಂತಹ ಒಡಿಶಾ ಸ್ಪೆಷಲ್ ಎಗ್ ಕರಿ ಮತ್ತು ಸ್ಪೆಷಲಾಗಿ ಮಾವಿನಕಾಯಿಯ ಜ್ಯೂಸ್ ಎರಡು ಕೂಡ ಚೆನ್ನಾಗಿ ಆಗಿದೆ, ಟೇಸ್ಟಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ಚಿಕನ್ ಐಟಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.